ನಮಸ್ಕಾರ ವೀಕ್ಷಕರೇ, ಜನಮನ ಕಾರ್ಯಕ್ರಮದ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ವೀಕ್ಷಕರೇ, ಈಗಾಗಲೇ ರಾಜ್ಯದಲ್ಲಿ SSLC ಹಾಗೆಯೇ ದ್ವಿತೀಯ PUC ಪರೀಕ್ಷೆಯ ವೇಳಾಪಟ್ಟಿ ಈಗಾಗಲೇ ಪ್ರಕಟಗೊಂಡಿದೆ. ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. SSLC ಪರೀಕ್ಷೆ ಮಾರ್ಚ್ 21ರಿಂದ ಆರಂಭ ಆದರೆ ಇನ್ನು ದ್ವಿತೀಯ PUC ಪರೀಕ್ಷೆ ಮಾರ್ಚ್ 1ರಿಂದ ಆರಂಭ ಆಗೋದಿದೆ. ಹೀಗಾಗಿ ದ್ವಿತೀಯ PUC ಇರ್ಬೋದು, ಜೊತೆಗೆ SSLC ಇರ್ಬೋದು, ಎರಡೂ ವಿಭಾಗದ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಗೆ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇದು ಪರೀಕ್ಷೆಯ ಬಗೆಗಿನ ವಿಚಾರ. ಆದರೆ ಇನ್ನು ಪರೀಕ್ಷೆಗಳು ಮುಗಿದ ನಂತರ ಮುಂದಿನ ಒಂದು ತಮ್ಮ ಕೆರಿಯರ್ ಏನು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲಾ ವಿದ್ಯಾರ್ಥಿಗಳನ್ನ ಕಾಡ್ತಾ ಇರುತ್ತೆ. ಅಂದ್ರೆ ನಾವು PUC SSLC ಆದ ನಂತರ ಯಾವ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಅಂದ್ರೆ ನಾವು ಮುಂದೆ ಯಾವ ಗುರಿಯನ್ನ ಆರಿಸಿಕೊಳ್ಬೇಕು, ಅಂದ್ರೆ ಯಾವ ವಿಭಾಗದಲ್ಲಿ ನಾವು ಮುಂದುವರಿಬೇಕು ಅನ್ನುವಂತಹ ಗೊಂದಲ ಕೆಲವೊಂದು ವಿದ್ಯಾರ್ಥಿಗಳಿರುತ್ತದೆ. ಹಾಗೇನೆ PUC ದ್ವಿತೀಯ PUC ಪರೀಕ್ಷೆ ಬರೆದು ಪಾಸ್ ಆಗುವಂತಹ ವಿದ್ಯಾರ್ಥಿಗಳೆಲ್ಲ ಕೂಡ ಇಂತಹ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನ ಕೊಟ್ಟು ನೀವು ಯಾವ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಥವಾ ನಿಮ್ಮ ಮುಂದೆ ಇರುವಂತಹ ಆಯ್ಕೆಗಳು ಯಾವುದು ಅನ್ನುವಂಥದ್ದನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಒಂದು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಅವರು. ಇವರು ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ಡೀನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಪ್ತ ಸಮಾಲೋಚಕಿಯಾಗಿ ಕೂಡ ಸುಮಾರು 18 ವರ್ಷಗಳಿಂದ ಇವರು ವಿವಿಧ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡಿದಂತಹ ಅನುಭವವನ್ನ ಹೊಂದಿದ್ದಾರೆ. ಇವರು ಇವತ್ತು ನಮಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ ಮೇಡಮ್, ತಾವು ಸಾಕಷ್ಟು ವರ್ಷಗಳ ಕಾಲ ಆಪ್ತ ಸಮಾಲೋಚಕಿಯಾಗಿ ಕೆಲಸವನ್ನ ಮಾಡಿದ್ದೀರಿ. ಜೊತೆಗೆ ಈಗ ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ಡೀನ್ ಆಗಿ ಕೂಡ ಒಂದು ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ. ತಾವು ಒಂದು ಗಮನಿಸಿದಂದ್ರೆ ತಮ್ಮ ಒಂದು ಅನುಭವದ ಆಧಾರದ ಮೇಲೆ ತಾವು ಹೇಳೋದಿದ್ರೆ ಒಂದು 10ನೇ ತರಗತಿ ಆದ ನಂತರ ಅಂದ್ರೆ SSLC ಎಕ್ಸಾಮ್ ಆದ ನಂತರ ಯಾವ ಸ್ಟ್ರೀಮ್ಗೆ ವಿದ್ಯಾರ್ಥಿಗಳು ಹೋದ್ರೆ ಉತ್ತಮ, ಮತ್ತೆ ಯಾವುದಕ್ಕೆ ಹೋಗಬಹುದು ಅನ್ನುವಂಥದ್ದು. ಈಗ ವಿದ್ಯಾರ್ಥಿಗಳು SSLC ಎಕ್ಸಾಮ್ ಬರೆಯುವಾಗಲೇ ನಮ್ಮ ಮುಂದಿನ ಗುರಿ ಏನು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ನೋಡೋದಾದ್ರೆ 3 ರೀತಿಯ ಸ್ಟ್ರೀಮ್ ಅಲ್ಲಿ ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯ ಇದೆ. ಸೈನ್ಸ್ ತಗೊಳ್ಬಹುದು, ಕಾಮರ್ಸ್ ತಗೊಳ್ಬಹುದು, ಆರ್ಟ್ಸ್ ತಗೊಳ್ಬಹುದು. ಆದ್ರೆ ಅದನ್ನ ತಗೊಳ್ಳೋ ಮೊದಲು ನನ್ನ ಮುಂದಿನ ಗುರಿ ಏನು ಅನ್ನೋದರ ಮೇಲೆ ನಿರ್ದಿಷ್ಟವಾದಂತಹ ಒಂದು ಯೋಚನೆಯನ್ನ ಇಟ್ಕೊಂಡು ಆ ಸ್ಟ್ರೀಮ್ ಅನ್ನು ಅವರು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಸೈನ್ಸ್ ತಗೊಂಡು ಅವರಿದ್ರೆ ಸೈನ್ಸ್ ತಗೊಳ್ಳೋದಾದ್ರೆ ಅವರು ಅದರಲ್ಲಿ ಈಗ ಮುಂದೆ ನಾನು ಡಾಕ್ಟರ್ ಆಗ್ಬೇಕು ಅಂತಾದ್ರೆ ಏನ್ ತಗೊಳ್ಬೇಕು, ಅದರಲ್ಲಿ ಬೇರೆ ಬೇರೆ ರೀತಿಯ ಇದಿದೆ, ವಿಭಾಗಗಳಿವೆ. PCMB, PCMC, PCMS, PCME ಆ ತರ ಇದೆ ಸೈನ್ಸ್ ಅಲ್ಲಿ ನೋಡಿದ್ರೆ. ಕಾಮರ್ಸ್ ಅಲ್ಲಿ ನೋಡಿದ್ರೆ BSBA, HEBA ಅಥವಾ ಬೇರೆ ಬೇರೆ ವಿಭಾಗಗಳಿವೆ. ಸೊ ಅವರ ಗುರಿಯನ್ನ ಆಧಾರವಾಗಿಟ್ಟುಕೊಂಡು ಅವರು ಅದನ್ನ ತಗೊಳ್ಬೇಕಾಗ್ತದೆ, ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಈ ಒಂದು 10ನೇ ತರಗತಿಯ ಮಾರ್ಕ್ಸ್ ಅಂದ್ರೆ ವಿದ್ಯಾರ್ಥಿಗಳು ಮುಂದೆ ಯಾವ ಸ್ಟ್ರೀಮ್ಗೆ ಹೋಗ್ಬೇಕು ಅನ್ನೋದನ್ನ ಒಂದು ನಿರ್ಧಾರ ಮಾಡ್ತದ, ಅದುವೇ ಮುಖ್ಯವಾ ಅನ್ನುವಂಥದ್ದು? ಖಂಡಿತ ಇಲ್ಲ. ಈಗ ಮಕ್ಕಳ 10ನೇ ತರಗತಿಯ ಮಾರ್ಕ್ಸ್ ನ ಆಧಾರದ ಮೇಲೆ ನಾನು ಮುಂದೆ ಏನಾಗಬೇಕು ಅನ್ನುವಂಥದ್ದು ಇಲ್ಲ. ಆದ್ರೆ ಆ 10ನೇ ಮಾರ್ಕ್ಸಿನ ಮೇಲೆ ಯಾವ ಕಾಲೇಜಲ್ಲಿ ನನಗೆ ಸೀಟ್ ಸಿಗ್ಲಿಕ್ಕೆ ಸಾಧ್ಯ ಇದೆ ಮತ್ತು ನಾನು ಯಾವ ಸ್ಟ್ರೀಮ್ ಅಂತ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಖಂಡಿತವಾಗಿ ಆಧಾರಿತ ಆಗಿರ್ತದೆ. ಇನ್ನು ಮತ್ತೊಂದು ಪ್ರಶ್ನೆ ಅಂತ ಕೇಳಿದ್ರೆ, ಈಗ SSLC ವಿದ್ಯಾರ್ಥಿಗಳನ್ನ ಗಮನಿಸಿದ್ರೆ ಮುಂದೆ PUಗೆ ಸೇರುದಿದ್ರೆ ಯಾವ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಏನೋ ಒಂದು ಗುರಿಯನ್ನ ಹಾಕಿಕೊಳ್ಳದೆ ಇದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಕಾಲೇಜಿಗೆ ಹೋಗ್ತಾರೋ ನಾನು ಅದೇ ಕಾಲೇಜಿಗೆ ಹೋಗ್ತೀನಿ ಅನ್ನುವಂತಹ ಒಂದು ಧೋರಣೆ ಎಲ್ಲ ಇರುವಂತದ್ದು. ಇನ್ನು ತಾವು ತಮ್ಮ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಿದ್ರೆ ಹೇಗೆ ನಾವು ಒಂದು ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು? ಈಗ ನೀವು ಹೇಳಿದ ಹಾಗೆ ಹೆಚ್ಚಾಗಿ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಲೇಜನ್ನ ಸೆಲೆಕ್ಟ್ ಮಾಡುವಾಗ ನನ್ನ ಫ್ರೆಂಡ್ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದೇ ಕಾಲೇಜಿಗೆ ಹೋಗ್ಬೇಕು. ಆದ್ರೆ ಆ ಕಾಲೇಜಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ನಾನಲ್ಲಿ ಹೋದ್ರೆ ನನಗೆ ಏನೆಲ್ಲ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ, ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಸೊ ಇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಲೇಜ್ಗಳ ಪಟ್ಟಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವ್ಯಾವ ಕಾಲೇಜಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಅಲ್ಲಿ ಯಾವ ರೀತಿಯ ಟೀಚಿಂಗ್ ಫೆಸಿಲಿಟಿ ಇದೆ, ಯಾವ ರೀತಿಯ ಲೆಕ್ಚರರ್ಸ್ ಇದ್ದಾರೆ, ಯಾವ ರೀತಿಯ ಪ್ಲೇಸ್ಮೆಂಟ್ ಆಗ್ತದೆ, ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಅವರು ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳುದಾದ್ರೆ ಎಷ್ಟೊಂದು ಕಾಲೇಜ್ಗಳಲ್ಲಿ ಈಗ ಬೆಳಿಗ್ಗೆ ಕಾಲೇಜಿಗೆ ಹೋಗ್ತಾರೆ, ಸಂಜೆ ಕೋಚಿಂಗಿಗೆ ಅಂತ ಬೇರೆ ಕಡೆಗೆ ಹೋಗ್ತಾರೆ, ಅವರು ಟೈಮ್ ತುಂಬಾ ವೇಸ್ಟ್ ಆಗ್ತದೆ. ಇವರು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವುದೆಲ್ಲ ಕಾಲೇಜ್ಗಳಲ್ಲಿ ಉದಾಹರಣೆಗೆ ಸೈನ್ಸ್ ತಗೊಳ್ಳೋ ಮಕ್ಕಳಿದ್ರೆ ಅವರೊಂದು
ಒಂದು ಸಂಜೆ 5 ಗಂಟೆ ತನಕ 4 ಗಂಟೆ ತನಕ ಒಂದು ಕಾಲೇಜಲ್ಲಿ ಇರ್ತಾರೆ. ಅದರ ನಂತರ ಅವರು ಮತ್ತೆ ಇನ್ನೊಂದು ಕಡೆ ಕೋಚಿಂಗಿಗೆ ಹೋಗ್ತಾರೆ. ರಾತ್ರಿ 8:30 9 ಗಂಟೆ ತನಕ ಕೋಚಿಂಗ್ ಅಲ್ಲಿ ಇರ್ತಾರೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತಾದ್ರೆ ಯಾವ ಕಾಲೇಜಲ್ಲಿ ಇಡೀ ಕ್ಲಾಸಸ್ ಬೋರ್ಡ್ ಕಮ್ ಕೋಚಿಂಗ್ ಸಿಗ್ತದೆ ಅಂತ ಕಾಲೇಜ್ಗಳನ್ನ ಪ್ರಿಫರೆನ್ಸ್ ಮಾಡೋದು ಉತ್ತಮ. ಉದಾಹರಣೆಗೆ ಹೇಳುವುದಾದ್ರೆ ಈಗ ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ವಿಕಾಸ್ PU ಕಾಲೇಜ್ನಲ್ಲಿ ನಿಮಗೆ ಬೆಳಿಗ್ಗೆ 9 ಗಂಟೆಗೆ ಬಂದ್ರೆ ಸಂಜೆ 6:30 ಒಳಗಡೆ ಬೋರ್ಡ್ ಜೊತೆಗೆ CET ಜೊತೆಗೆ ಎಲ್ಲಾ ಕೋಚಿಂಗ್ಗಳನ್ನು ಕಾಂಪಿಟೇಟಿವ್ ಕೋಚಿಂಗ್ಗಳನ್ನು ಮುಗಿಸಿ ವಿದ್ಯಾರ್ಥಿಗಳಿಗೆ ಮನೆಗಳಿಗೆ ಹೋಗ್ತಾರೆ. ಸೊ ಈ ರೀತಿಯ ಕಾಲೇಜ್ಗಳನ್ನ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನು ಮತ್ತೊಂದು ಪ್ರಶ್ನೆ ಇರುವಂತ ಸಾಮಾನ್ಯವಾಗಿ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ಇಂತಹ ಒಂದು ಸಮಸ್ಯೆಯನ್ನು ಅನುಭವಿಸ್ತಾರೆ. ಅಂದ್ರೆ ಈಗ ಯಾವುದೋ ಒಂದು ಮನೆಯವರು ಹೇಳಿದ್ರು ಅಥವಾ ಇನ್ಯಾರೋ ಫ್ರೆಂಡ್ಸ್ ಒತ್ತಾಯ ಮಾಡಿದ್ರು ಅಂತ ಕೆಲವು ವಿದ್ಯಾರ್ಥಿಗಳು ಸೈನ್ಸ್ಗೆ ಸೇರೋದು, ಕಾಮರ್ಸ್ಗೆ ಸೇರೋದು ಮಾಡ್ತಾರೆ. ಆದ್ರೆ ಅಲ್ಲಿ ಅವರಿಗೆ ಅವರ ನಿರೀಕ್ಷಿತ ಒಂದು ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಆ ಒಂದು ಅರ್ಧದಿಂದ ಆ ಒಂದು ಸ್ಟ್ರೀಮ್ ಇಂದ ಅವರಿಗೆ ಬಂದು ಬೇರೆ ಸ್ಟ್ರೀಮಿಗೆ ಹೋಗಬಹುದಾ? ಅಂದ್ರೆ ಎಕ್ಸಾಂಪಲ್ ಈಗ ಸೈನ್ಸ್ ನಲ್ಲಿ ಇದ್ದಂತಹ ವಿದ್ಯಾರ್ಥಿ ಒಂದು ಅರ್ಧಕ್ಕೆ ಬಿಟ್ಟು ಮತ್ತೆ ಕಾಮರ್ಸ್ ಅನ್ನ ಸೇರಬಹುದಾ ಅಂತ ಅವಕಾಶಗಳು ಇದೆಯಾ ಅನ್ನುವಂಥದ್ದು? ಖಂಡಿತ. ಈಗ ಸೈನ್ಸ್ ಅಲ್ಲಿ ಎಷ್ಟೋ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫ್ರೆಂಡ್ ಸೈನ್ಸ್ ತಗೊಳ್ತಾ ಇದ್ರೆ ನಾನು ಸೈನ್ಸ್ ತಗೊಳ್ತೇನೆ. ಸೈನ್ಸ್ ತಗೊಳ್ಳುವಂಥದ್ದು ನನಗೆ ಒಂದು ಪ್ರೆಸ್ಟೀಜ್, ನನ್ನ ಮನೆಯವರಿಗೆ ಪ್ರೆಸ್ಟೀಜ್. ಸೈನ್ಸ್, ನನ್ನ ಮಗ ಸೈನ್ಸ್ ತಗೊಂಡಿದ್ದಾನೆ ಅಥವಾ ನಾನು ಸೈನ್ಸ್ ಅಲ್ಲಿ ಓದ್ತಾ ಇದ್ದೇನೆ ಅಂತ ಹೇಳುವಾಗ 40 30 ಮಾರ್ಕ್ 35 ಮಾರ್ಕ್ ಇರೋರು ಕೂಡ ಸೈನ್ಸ್ ಅನ್ನೇ ಆಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಒಂದು ಹಂತದಲ್ಲಿ ಆಗುವಾಗ ಅವರಿಗೆ ಅನುಭವ ಬರ್ತದೆ, ನನಗೆ ಸೈನ್ಸ್ ಆಗುದಿಲ್ಲ, ನನ್ನ ಹತ್ರ ಅದನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೊಂದು ಪ್ರಾಕ್ಟಿಕಲ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನೆಲ್ಲ ಅವರ ಅನುಭವಕ್ಕೆ ಬಂದಾಗ, ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನುವಂಥ ಯೋಚನೆ ಬಂದಾಗ ಖಂಡಿತವಾಗಿ ಅವರು ಅದನ್ನ ಬಿಟ್ಟು ಕಾಮರ್ಸ್ಗೆ ಆರ್ಟ್ಸ್ಗೆ ಅದನ್ನು ಹೋಗ್ಲಿಕ್ಕೆ ಸಾಧ್ಯತೆಗಳು ಇದೆ. ಇನ್ನು SSLC ಆದ ನಂತರ PUC ಆರ್ ಡಿಪ್ಲೊಮಾ ನಿಮ್ಮ ಒಂದು ಅನುಭವದ ಪ್ರಕಾರ? ಡಿಪ್ಲೊಮಾಗೆ ಹೋಗ್ಬೋದು. SLC ಆದ್ಮೇಲೆ ಡಿಪ್ಲೊಮಾಗೆ ಹೋಗ್ಬೋದು. ಕೆಲವು ಮಕ್ಕಳು ಅದನ್ನು ಪ್ರಿಫರ್ ಮಾಡ್ತಾರೆ. ನಾನು ಆದಷ್ಟು ಬೇಗ ಒಂದು ಡಿಪ್ಲೊಮಾ ಮುಗಿಸಿ 3 ವರ್ಷದಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ನುವಂಥ ಯೋಚನೆಗಳು ಕೆಲವರಲ್ಲಿ ಇರ್ತದೆ. ಆದ್ರೆ PUC ಮಾಡಿ ನೀವು ಮುಂದೆ ಯಾವ್ದಾದ್ರು ಕೋರ್ಸಿಗೆ ಹೋದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಿಮ್ಗೆ ಒಂದು ವಿಶಾಲವಾದಂತಹ ಒಂದು ಅವಕಾಶಗಳು ಲಭ್ಯ ಆಗಿರ್ತದೆ ಅಂತ ಹೇಳುವಂಥದ್ದು ನಿಜ ಬರ್ತದೆ. ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿ ಅವರಿಗೆ ತುಂಬಾ ಅವಕಾಶಗಳು ಜಾಸ್ತಿ ಇರ್ತದೆ PUC ಮಾಡಿ ಹೋಗುವ ಮಕ್ಕಳಿಗೆ. ಈಗ ಕಾಮನ್ ಆಗಿ ಎಲ್ಲ ಹೆಚ್ಚಿನ ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸಮಸ್ಯೆ ಅಂದ್ರೆ, ನನ್ನ ಹೆತ್ತವರು ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ, ನಾನು ಏನ್ ಮಾಡ್ಬೇಕು, ನನಗೆ ಆಕ್ಚುಲಿ ಇಷ್ಟ ಇಲ್ಲ ಅನ್ನೋದು. ಇಂಥ ಅವರಿಗೆ ಒಂದು ತಾವು ಏನು ಒಂದು ಸಜೆಷನ್ ಕೊಡೋದಕ್ಕೆ ಬಯಸ್ತೀರಿ ಅನ್ನೋದು? ಈಗ ಉದಾಹರಣೆಗಾಗಿ ಎಷ್ಟೊಂದು ಹೆತ್ತವರ ಜೊತೆ ನಾನು ಮಾತಾಡ್ತಾ ಇರ್ತೇನೆ. ಹೆತ್ತವರ ಜೊತೆ ಮಾತಾಡುವಾಗ, ಮಕ್ಕಳ ಜೊತೆ ಕೂಡ ತುಂಬಾ ಜನ ಮಕ್ಕಳ ಹತ್ರ ಮಾತಾಡುವಾಗ ಹೆತ್ತವರ ಒಂದು ಯೋಚನೆ ಹೇಗೆ ಆಗಿರ್ತದೆ ಕೆಲವೊಂದ್ಸಲ ಅಂತ ಹೇಳಿದ್ರೆ, ನಾನು ಡಾಕ್ಟರ್ ಆಗ್ಲಿಕ್ಕೆ ಆಗ್ಲಿಲ್ಲ, ನನ್ನ ಮಗ ಅಥವಾ ಮಗಳು ಡಾಕ್ಟರ್ ಆಗಬೇಕು, ನನಗೆ ಇಂಜಿನಿಯರಿಂಗ್ ಆಗ್ಲಿಕ್ಕೆ ಆಗಲಿಲ್ಲ, ಸೊ ನನ್ನ ಮಗ ಅಥವಾ ಮಗಳು ಇಂಜಿನಿಯರ್ ಆಗಬೇಕು. ಸೊ ನನ್ನ ಮಗು ಯಾವುದಾದ್ರೂ ಇಂಜಿನಿಯರ್ ಅಥವಾ ಮೆಡಿಕಲ್ ಆದರೆ ನನ್ನ ಪ್ರೆಸ್ಟೀಜ್ ಜಾಸ್ತಿ ಆಗ್ತದೆ ಈ ಸೊಸೈಟಿಯಲ್ಲಿ ಅನ್ನುವಂಥದ್ದು ಹೆಚ್ಚಿನ ಹೆತ್ತವರಲ್ಲಿ ಇರ್ತದೆ, ಅಂತ ಒಂದು ಮನೋಭಾವನೆ ಇರ್ತದೆ. ಸೊ ಅದನ್ನು ಬಿಟ್ಟು ಮಕ್ಕಳಿಗೆ ಯಾವುದರಲ್ಲಿ ಮಕ್ಕಳು ಟ್ಯಾಲೆಂಟೆಡ್ ಇದ್ದಾರೆ, ಅವರು ಯಾವ ಸ್ಟ್ರೀಮಲ್ಲಿ ಹೋದರೆ ಅವರು ಒಂದು ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರ ಬಗ್ಗೆ ಹೆತ್ತವರು ಒಂದು ಸ್ವಲ್ಪ ಯೋಚನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳು ನಿರ್ಧಾರ ಮಾಡಲಿಕ್ಕೆ ಆಗದೇ ಇರ್ಬೋದು. ಸೊ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಮಕ್ಕಳು ಮತ್ತು ಹೆತ್ತವರು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿದ ನಂತರ ಆ ಮಗುವಿನ ಏನು ಸಾಧ್ಯತೆಗಳಿದೆ, ಮಗುವಿನಲ್ಲಿ ಯಾವ ರೀತಿಯ ಒಂದು ಶಕ್ತಿ ಇದೆ, ಆ ಆಧಾರದ ಮೇಲೆ ಮಗು ಒಂದು ಸ್ಟ್ರೀಮ್ ಅನ್ನು ತಗೊಂಡು ಮುಂದೆ ಹೋಗಿದ್ರೆ ಒಳ್ಳೆಯದು. ಈಗ ಒಂದು ವೇಳೆ ಹೆತ್ತವರಿಗೆ ನಿರ್ಧಾರ ಮಾಡ್ಲಿಕ್ಕಾಗಲಿಲ್ಲ, ಮಗುವಿಗೆ ನಿರ್ಧಾರ ಮಾಡ್ಲಿಕ್ಕಾಗಲಿಲ್ಲ, ಇವತ್ತಿನ ಸಿಚುವೇಶನ್ ಅಲ್ಲಿ ಬಹಳಷ್ಟು ಕೌನ್ಸಿಲರ್ಸ್ಗಳಿರ್ತಾರೆ, ಕೌನ್ಸಿಲಿಂಗ್ ಸೆಂಟರ್ಗಳಿರ್ತದೆ, ಕೆರಿಯರ್ ಗೈಡೆನ್ಸ್ ಕೊಡೋರೇ ಇರ್ತಾರೆ. ಸೊ ಅವರನ್ನು ಅಪ್ರೋಚ್ ಆಗಿಕೊಂಡು ಅವರು ಮುಂದಿನ ಗುರಿಯ ಬಗ್ಗೆ ಚರ್ಚೆ ಮಾಡಬಹುದು. ಅಂದ್ರೆ ಮಕ್ಕಳ ಸಾಮರ್ಥ್ಯ ಹಾಗೆ ಅವರ ಅಭಿರುಚಿಯನ್ನು ನೋಡಿಕೊಂಡು ಹೆತ್ತವರು ನಿರ್ಧಾರ ಮಾಡಿದ್ರೆ ಒಳ್ಳೆಯದು. ಮಕ್ಕಳ ಮೇಲೆ ಒತ್ತಡ ಹೇರುವಂತದ್ದನ್ನು ಬಿಟ್ಟು. ಇನ್ನು ಇಂಜಿನಿಯರಿಂಗ್ ಫೀಲ್ಡ್ ಅನ್ನ ನಾವು ಗಮನಿಸಿದ್ರೆ, ಇಂಜಿನಿಯರಿಂಗ್ ಫೀಲ್ಡ್ ಅನ್ನುವಂಥದ್ದು ಈಗ ದಿನದಿಂದ ದಿನಕ್ಕೆ ವಿಸ್ತಾರ ಆಗ್ತಾ ಹೋಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಇಂಜಿನಿಯರಿಂಗ್ ನಲ್ಲಿ ಎಷ್ಟೆಲ್ಲ ಬ್ರಾಂಚ್ಗಳಿದೆ ಅನ್ನುವಂಥದ್ದು? ಈಗ ನೋಡಿದ್ರೆ ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಆಟೋಮೊಬೈಲ್ಸ್ ಇದೆ. ಸೊ ಬೇರೆ ಬೇರೆ ರೀತಿಯ ಬ್ರಾಂಚ್ಗಳು ಅದರಲ್ಲಿ ಇದೆ. ಸೊ ಇಲ್ಲಿ ಕೂಡ ಈಗ 12th ಆದ ಮೇಲೆ ನಾವು ನೋಡೋದಾದ್ರೆ, ಈಗ 12th ಆದ ಮೇಲೆ ಅವರು ಯಾವ ಬ್ರಾಂಚ್ಗೆ ಹೋದ್ರೆ ಅವರಿಗೆ ಮುಂದೆ ಅವಕಾಶಗಳು ತುಂಬಾ ಇದೆ ಅನ್ನೋದ್ರ ಬಗ್ಗೆ ಅವರು ನೋಡ್ಕೊಳ್ಬೇಕಾಗತ್ತೆ, ಒಂದು ಸರ್ವೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಮಕ್ಕಳು ಕಾಲೇಜಿಗೆ ಸೇರುವಾಗ ಯಾವ ಕಾಲೇಜಿಗೆ ಹೋದ್ರೆ, ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ನಾನು ಜಾಯಿನ್ ಆದರೆ ನನಗೆ ಪ್ಲೇಸ್ಮೆಂಟ್ ಸಾಧ್ಯ ಇದೆ, ಸೊ ಯಾವ PU ಕಾಲೇಜಲ್ಲಿ ನಾನು ಹೋದ್ರೆ ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಲಿಕ್ಕೆ ನನಗೆ ಅವಕಾಶ ಸಿಗ್ತದೆ, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಯಾವ ಬ್ರಾಂಚಲ್ಲಿ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ PUಗೆ ಜಾಯಿನ್ ಆಗೋಗ್ಲೇ ಅವ್ರ ಆಲೋಚನೆಯನ್ನು ಮಾಡ್ತಾರೆ.
ಈ ಒಂದು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಮೆಡಿಕಲ್ ಇರ್ಬೋದು, ಇದನ್ನ ಸೇರ್ಬೇಕಾದ್ರೆ ಕೆಲವೊಂದು ಪ್ರವೇಶ ಪರೀಕ್ಷೆಗಳನ್ನ ಬರಿಬೇಕಾಗಿರ್ಬೋದು. ಅದರಲ್ಲಿ ಕೂಡ ಕೆಲವೊಂದು ವರ್ಷಗಳಿಂದ ಸಾಕಷ್ಟು ಗೊಂದಲಗಳಿತ್ತು. ಇದೀಗ ಅವೆಲ್ಲವೂ ಬಹುಶಃ ಬಗೆಹರಿದಿರುವಂಥದ್ದು. ಅಂದ್ರೆ ಆ ಒಂದು ಪರೀಕ್ಷೆಗಳ ಬಗ್ಗೆ ಯಾವುದು, ಹೇಗೆ ಬರೀಬಹುದು, ಹೇಗೆ ಪ್ರಿಪೇರ್ ಆಗ್ಬೋದು ಅನ್ನೋದು. ಈಗ ಇಂಜಿನಿಯರಿಂಗಿಗೆ ಹೋಗಬೇಕು ಅನ್ನುವಂತಹ ಯೋಚನೆ ಮಾಡುವಂತಹ ಮಕ್ಕಳಿಗೆ CET, JEE ಮೇನ್ಸ್, JEE ಅಡ್ವಾನ್ಸ್ ಅಂತ ಎಕ್ಸಾಮ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ಗಳಿದೆ. ಅದನ್ನ ಅವರು ಬರೆದ್ರೆ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು. ಈಗ CET ಬರೆದ ಮಕ್ಕಳು IIT NIT ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆ ಮಕ್ಕಳಿಗೆ CET ಬರೆದವರಿಗೆ ಆ ರೀತಿಯ ಕಾಲೇಜ್ಗಳಿಗೆ ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ. ಯಾವ ಮಕ್ಕಳು JEE ಮೇನ್ಸ್, JEE ಅಡ್ವಾನ್ಸ್ ಬರೀತಾರೋ ಅವರು IIT ಮತ್ತು NITಗಳಿಗೆ, ಉದಾಹರಣೆಗೆ ನಮ್ಮ ಸುರತ್ಕಲ್ಲಲ್ಲಿರುವಂತಹ NITಗೆ ಜಾಯಿನ್ ಆಗಬೇಕು ಅಂತಾದರೆ CET ಬರೆದು ನಾನು ಆ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿದರೆ ಇಲ್ಲ. ಆ ಮಕ್ಕಳು JEE ಬರೀಬೇಕಾಗತ್ತೆ. ಬರೆದ ಮಕ್ಕಳಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ PUಗೆ ಜಾಯಿನ್ ಆಗುವಾಗಲೇ ತಾನು ಅದನ್ನು ಇಂಥದೇ ಕಾಲೇಜ್, ನಾನು IITಗೆ ಹೋಗ್ತೇನೆ, ನಾನು NITಗೆ ಹೋಗ್ತೇನೆ ಅನ್ನುವಂಥ ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಂಡು ಕಾಲೇಜಿಗೆ ಹೋಗುವಾಗಲೇ ಆ ಕೋಚಿಂಗನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡಬೇಕಾಗುತ್ತೆ. JEEಯನ್ನೇ ಫಸ್ಟ್ ಇಯರ್ PUCಯಿಂದನೇ ಶುರು ಮಾಡಬೇಕು. ಇನ್ನು ಮೆಡಿಕಲ್ಗೆ ಹೋಗುವಂತಹ ಮಕ್ಕಳಿಗೆ ನಾವು ನೀಟ್ ಎಕ್ಸಾಮ್ ಅಂತ ಏನಿದೆ ಅದನ್ನು ಅವರು ಎಕ್ಸಾಮನ್ನು, ಎಂಟ್ರೆನ್ಸ್ ಎಕ್ಸಾಮನ್ನು ಅವರು ಬರೀಬೇಕಾಗತ್ತೆ. ಆ ಎಕ್ಸಾಮ್ ಬರೆದವರಿಗೆ ಮಾತ್ರ ಮೆಡಿಕಲ್ ಕಾಲೇಜಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಸೊ ಈಗ ನಾವು ನೋಡ್ತಾ ಇದ್ರೆ IIT ಮತ್ತು NIT ಮೆಡಿಕಲ್ನಲ್ಲಿ ಪರ್ಸಂಟೇಜ್ಗಳು ತುಂಬ ಕಡಿಮೆ ಇದೆ. ತುಂಬ ಹಾರ್ಡ್ ವರ್ಕ್ ಬೇಕಾಗ್ತದೆ ಮಕ್ಕಳದು. ತುಂಬ ಈ 2 ವರ್ಷ ಎಲ್ಲವನ್ನ ಬದಿಗಿಟ್ಟು ಡೆಡಿಕೇಟೆಡ್ ಆಗಿ ಅವರು ವರ್ಕ್ ಮಾಡಿದರೆ ಮಾತ್ರ IIT ಲೆವೆಲ್ಗೆ ಅವರು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಹೇಳೋದಾದರೆ ಈಗ ಒಂದು ಸಣ್ಣ ಕತೆ, ದ್ರೋಣಾಚಾರ್ಯರದು ಒಂದು ಕತೆ ಇದೆ ಅಲ್ವಾ. ಅವರು ತನ್ನ ವಿದ್ಯಾರ್ಥಿಗಳನ್ನು ಕರೆದುಬಿಟ್ಟು ನಿನ್ಗೇನು ಕಾಣ್ತದೆ ಅಂತ ಒಂದು ಮರ ತೋರಿಸಿ ಹೇಳಿದರು. ಒಬ್ಬೊಬ್ರು ಒಂದು ಹೇಳಿದರು, ಧರ್ಮರಾಯ ಒಬ್ರು ಹೇಳಿದರು, ಇನ್ನೊಬ್ಬರು ಇನ್ನೊಂದು ಹೇಳಿದರು, ನನಗೆ ಗಿಡ ಕಾಣ್ತದೆ, ನೀರು ಕಾಣ್ತದೆ, ಮರದ ಎಲೆ ಕಾಣ್ತದೆ. ಆದರೆ ಅರ್ಜುನನ ಕರೆದು ಕೇಳಿದಾಗ ಅರ್ಜುನ ಮಾತ್ರ ಹೇಳಿದ್ದು ನನಗೆ ಹಕ್ಕಿಯ ಕಣ್ಣು ಕಾಣ್ತಾ ಇದೆ ಅಂತೇಳಿ. ಸೊ ದ್ರೋಣಾಚಾರ್ಯರು ಅದಕ್ಕೆ ಗುರಿ ಇಡ್ಲಿಕ್ಕೆ ಹೇಳಿದ್ರು. ಅಂದರೆ ವಿದ್ಯಾರ್ಥಿಗಳಿಗೆ ಉಳಿದೆಲ್ಲವೂ ಕಾಣದೆ ಖಾಲಿ ಒಂದು ತನ್ನ ಗುರಿ ಮಾತ್ರ ಕಾಣಬೇಕಾಗತ್ತೆ. ಅಷ್ಟು ಫೋಕಸ್ ಆಗಿ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಈಗ ಈ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೆಯುವುದು ಅಷ್ಟು ಸುಲಭ ಇಲ್ಲ, ಖಂಡಿತ ಕಷ್ಟ ಇದೆ. ಆದರೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಸಿಗುದಿಲ್ಲ, ಕಷ್ಟಪಟ್ಟರೆ ಮಾತ್ರ ಸಿಗ್ತದೆ. ಸೊ ಇದಕ್ಕೆಲ್ಲ ಸೇರಬೇಕು ಅಂತಂದರೆ ಪುನಃ ನಾನು ಒತ್ತಿ ಹೇಳ್ತೇನೆ, JEE ನೀಟ್ ಕೊಡುವಂತಹ ಕಾಲೇಜ್ಗಳಿಗೆ ಮಕ್ಕಳು ಸೇರಿದರೆ ಅವರಿಗೆ ಸುಲಭವಾಗಿ ಅಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಲಿಕ್ಕೆ ಆಗ್ತದೆ. ಈಗ ಈ ಒಂದು ಕೋರ್ಸ್ಗಳನ್ನು ಪರಿಗಣಿಸಿ ಎಲ್ಲರೂ ಹೇಳ್ತಾರೆ ಇಲ್ಲ ಅದು ಈಸಿ ಇದೆ, ಇದು ಈಸಿ ಇದೆ, ಇಲ್ಲ ಅದು ತುಂಬಾ ಟಫ್ ಅನ್ನುವಂಥದ್ದು. ಆಕ್ಚುಲಿ ಹೇಗೆ ಎಲ್ಲ ಕೋರ್ಸ್ಗಳು ಈಸಿ ಇದೆಯಾ? ಅಂದ್ರೆ ಈಗಿನ ಒಂದು ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಸುಲಭವಾಗಿ ಪಾಸ್ ಆಗುವಂತ ಹಾಗೆ ಇದೆ ಅನ್ನುವಂಥದ್ದು. ಈಗ ಒಂದು ಯೋಚನೆ ಮಾಡಬೇಕಂದ್ರೆ ಜೀವನದಲ್ಲಿ ಸುಲಭ ಅನ್ನುವಂಥದ್ದು ಯಾವುದೂ ಇಲ್ಲ. ಸೊ ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಜೀವನದಲ್ಲಿ ಒಂದು ಗುರಿ ಸಾಧಿಸಲಿಕ್ಕೆ ಸಾಧ್ಯ ಆಗುವಂಥದ್ದು, ಇಲ್ಲದಿದ್ದರೆ ಇಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ ನಾವು 1ನೇ ಕ್ಲಾಸಲ್ಲಿ ಕಲಿತಿರುವಾಗ ನಮಗೆ 10ನೇ ಕ್ಲಾಸಿನ ಸಿಲೆಬಸ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಏನಿರ್ತದೆ ಅಲ್ಲಿ ಗೊತ್ತಿರೋದಿಲ್ಲ. ನಾವು 10ನೇ ಕ್ಲಾಸಿಗೆ ಹೋದಾಗ ಮಾತ್ರ ಗೊತ್ತಾಗ್ತದೆ ನಮಗೆ ಅದರಲ್ಲಿ ಏನಿರ್ತದೆ ಅಂತ. ಅದೇ ಥರ ಸೊ ನಾವೀಗ 10th ನಮ್ಗೆ ಇಂಜಿನಿಯರಿಂಗಲ್ಲಿ ಏನಿದೆ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಇಂಜಿನಿಯರಿಂಗನ್ನು ಪಾಸ್ ಆಗುವಂಥ ಕೆಪಾಸಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ, ಅಂತಹ ಗುರಿಯನ್ನು ನಾವು ಹೊಂದಿರಬೇಕಾಗತ್ತೆ. ಅದರಿಂದ ಸುಲಭವಾಗಿ ಸಿಗ್ತದೆ ಅನ್ನುವಂಥದ್ದು ಕಲ್ಪನೆ ಬೇಡ. ಆದರೆ ನಮ್ಮ ಎಫರ್ಟ್ ಇದ್ದರೆ ಖಂಡಿತವಾಗಿ ಸುಲಭ ಮಾಡಿಕೊಳ್ಳಿಕ್ಕೆ ನಮಗೆ ಆಗ್ತದೆ. ಈಗ ನೀವು ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಅಂದರೆ ಸೈನ್ಸ್ ಸ್ಟ್ರೀಮಲ್ಲಿ ಹೋಗುವಂಥವ್ರು ಏನೆಲ್ಲ ಮಾಡಬೇಕು, ಯಾವುದನ್ನೆಲ್ಲ ಆಯ್ಕೆ ಮಾಡಿಕೊಳ್ಳುವ ಅವಕಾಶಗಳಿದೆ ಅನ್ನುವಂಥದ್ದು. ಇನ್ನು ಕಾಮರ್ಸ್ ವಿಭಾಗಕ್ಕೆ ಬಂದರೆ ಈ ಒಂದು ಹೆಚ್ಚಿನ ಕಾಮರ್ಸ್ ವಿಭಾಗಕ್ಕೆ ಸೇರುವಂಥ ಒಂದು ವಿದ್ಯಾರ್ಥಿಗಳ ಕನಸಾಗಿರುವಂಥದ್ದು ನಾನು CA ಮಾಡಬೇಕು ಅನ್ನುವಂಥದ್ದು. ಈ ಒಂದು CA ಮಾಡೋದಕ್ಕೆ BCom ಅಗತ್ಯ ಇದೆಯಾ ಅನ್ನುವಂಥದ್ದು, ನೆಸೆಸರಿಯಾ ಅನ್ನುವಂಥದ್ದು? ಖಂಡಿತ CA ಮಾಡಬೇಕು ಅಂತ ಹೇಳಿದರೆ BCom ಮಾಡಬೇಕಾಗುತ್ತೆ. ಗ್ರ್ಯಾಜುಯೇಷನನ್ನು ಅವರು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಆದರೆ ಮಾತ್ರ ಅವರಿಗೆ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸನ್ನು ಮಾಡಲಿಕ್ಕೆ ಆಗುವಂಥದ್ದು. ಎಸ್ ಇನ್ನು ಸಾಮಾನ್ಯವಾಗಿ ಮತ್ತು ಒಂದು ಅವಕಾಶಗಳಿರುವಂಥ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಆರ್ಥಿಕ ಕಾರಣಗಳಿರ್ಬೋದು ಅಥವಾ ಇನ್ನಿತರ ಕಾರಣಗಳಿಂದಾಗಿ ಒಂದು ಸಂಜೆ ಕಾಲೇಜಿಗೆ ಹೋಗ್ತೇವೆ ಅನ್ನುವಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡಿರ್ತಾರೆ. ಈ ಈವ್ನಿಂಗ್ ಕಾಲೇಜು ಸೇರಿದ್ರೆ ಒಳ್ಳೇದು ಅಥವಾ ಹಗಲು ಕಾಲೇಜಿಗೆ ಹೋದ್ರೇ ಅವರ ಕೆರಿಯರ್ ವೈಸ್ ನೋಡೋದಿದ್ರೆ ಒಳ್ಳೇದು ಅನ್ನುವಂಥದ್ದು? ಈಗ ಅವರು CA ಅಥವಾ CS ಮಾಡಬೇಕು ಅನ್ನುವಂಥದ್ದಾದರೆ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಹಗಲು ಕಾಲೇಜ್ಗಳನ್ನು ಪ್ರಿಫರೆನ್ಸ್ ಮಾಡೋದು ಒಳ್ಳೆಯದು ಅಂತ. ಯಾಕೆ ಅಂತ ಹೇಳಿದರೆ ಈಗ ಒಂದು ವೇಳೆ ಅವರು ಸಂಜೆ ಕಾಲೇಜಿಗೆ ಹೋದರೆ ಹಗಲಿಗೆ ಅವರು ಪುನಃ ಚಾರ್ಟೆಡ್ ಅಕೌಂಟೆಂಟ್ ಕಲೀಲಿಕ್ಕೆ ಬೇಕಾಗುವಂಥ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗತ್ತೆ. ಅವರು ಆ CA ಫೌಂಡೇಶನ್ ಕೋರ್ಸ್ ಇರ್ಬೋದು, ಆ ಥರದನ್ನು ಜಾಯ್ನ್ ಆಗಬೇಕಾಗತ್ತೆ. ಒಂದು ವೇಳೆ ಹಗಲಿನ ಇಲ್ಲಿ ಪುನಃ ಬರುವಂಥದ್ದು ಯಾವ ರೀತಿಯ ಕಾಲೇಜಿಗೆ ಜಾಯ್ನ್ ಆಗ್ತಾರೆ ಅವರು ಅಂತ ಹೇಳಿಕೊಂಡು. ಸೊ ಕೆಲವು ಕಡೆಗಳಲ್ಲಿ ಜಾಯ್ನ್ ಆದಾಗ ಕಾಲೇಜ್ಗಳಲ್ಲಿ ಖಾಲಿ
BCom ಮಾತ್ರ ಕಲಿಸ್ತಾರೆ. BCom ಕಲಿಸೋದ್ರ ಜೊತೆಗೆ ಅಥವಾ PUC ಮಾಡ್ತಾ ಇರುವಾಗಲೇ ಅವರಿಗೆ ಈ CA ಫೌಂಡೇಶನ್ ಅಥವಾ CSಗೆ ಬೇಕಾದಂತಹ ಕೋಚಿಂಗ್ಗಳನ್ನು ಸಿಗದೇ ಇರಬಹುದು. ಅದಕ್ಕೋಸ್ಕರ ಅವರು ಪುನಃ ಇನ್ನೊಂದು ಕಡೆಗೆ ಕೋಚಿಂಗಿಗೆ ಹೋಗಬೇಕಾಗ್ತದೆ. ಇದು ಪುನಃ ಈಗ ವಿಕಾಸಲ್ಲಿ ನೀವು ನೋಡಿದರೆ ಅವರು PUCಯಲ್ಲಿ ಇರುವಾಗಲೇ ನಾವು ಅವರಿಗೆ CA ಫೌಂಡೇಶನ್ ಕೋಚಿಂಗ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಡಿಗ್ರಿಯಲ್ಲಿ ಕೂಡ ನಾವು ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ BCom ಈಗ ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅದರ ಜೊತೆಗೆ ನಾವು ಅವರಿಗೆ CA ಕೋಚಿಂಗ್, ಫೌಂಡೇಶನ್ ಕೋಚಿಂಗ್ ಏನೆಲ್ಲ ಆಗಬೇಕು ಅದೆಲ್ಲವನ್ನು ನಾವು ಒಂದೇ ಇದರಲ್ಲಿ ಕೊಡ್ತೇವೆ. ಸೊ ವಿದ್ಯಾರ್ಥಿಗಳಿಗೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡೋದೇನಂತ ಹೇಳಿದ್ರೆ, ಆದಷ್ಟು ಈ ಎಲ್ಲ ಕೋಚಿಂಗ್ಗಳು ಎಲ್ಲೆಲ್ಲಿ ಲಭ್ಯವಿದೆಯೋ ಅಂಥ ಕಾಲೇಜ್ಗಳನ್ನು ಪ್ರಿಫರೆನ್ಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ. ಇನ್ನು ವಿದ್ಯಾರ್ಥಿಗಳು ಈ ಒಂದು CS ಮಾಡೋದು ಒಳ್ಳೇದಾ, CA ಒಳ್ಳೇದಾ ಅನ್ನುವಂಥ ಒಂದು ಪ್ರಶ್ನೆ. ಈಗ CA ಮಾಡಿದರೆ ಒಳ್ಳೆಯದು ಅಂತ ನಾವು ಹೇಳ್ತೇವೆ. ಆದರೆ CA ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಷ್ಟು ಜನ ಪಾಸ್ ಆಗ್ತಾರೆ CA ಮಾಡಿದಾಗ ಅಂತ ಹೇಳಿಕೊಂಡು. ಸೊ ನಿರಾಶೆ ಆಗಬೇಕಾಗಿಲ್ಲ. CA ಆಗಲಿಲ್ಲ ನನ್ನಿಂದ ಅಂತೇಳಿ ನಿರಾಶೆ ಆಗಬೇಕಾಗಿಲ್ಲ. ಅದರಷ್ಟೇ ಒಂದು ವ್ಯಾಲ್ಯೂ ಇರುವಂಥದ್ದು CS, ಕಂಪನಿ ಸೆಕ್ರೆಟರಿ. ಸೊ ಅದನ್ನು ಕೂಡ ಮಾಡಿದರೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ. ಅವರಿಗೆ ಒಂದು ಒಳ್ಳೆ ಕಂಪನಿಗಳಲ್ಲಿ ಯಾವುದಾದ್ರೂ ಒಂದು ಉನ್ನತ ಹುದ್ದೆಯನ್ನು ಅವರು ಅಲಂಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆ ಅಡ್ವೈಸರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಫೈನಾನ್ಷಿಯಲ್ ಅಡ್ವೈಸರ್ ಆಗಲಿಕ್ಕೆ ಕೂಡ ಅವರು ಸಾಧ್ಯ ಆಗ್ತದೆ CS ಮಾಡಿದರೆ. ಸೊ ಅದು CAಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಅದರಿಂದ ಅದನ್ನು ಅವರು ಪ್ರಿಫರೆನ್ಸ್ ಆಗಿ ತಗೊಳ್ಬೋದು CS ಅನ್ನು ಕೂಡ. ಇನ್ನು ಮಕ್ಕಳ ಒಂದು ಪರೀಕ್ಷೆ ವಿಚಾರಕ್ಕೆ ಬರೋದಿದ್ರೆ ಹೇಗಿರಬೇಕು ಮೇಡಮ್ ಪ್ರಿಪರೇಷನ್? ವಿದ್ಯಾರ್ಥಿಗಳು ಯಾವ ರೀತಿ ಪ್ರಿಪೇರ್ ಆಗಬೇಕು ಪರೀಕ್ಷೆಗಳನ್ನು ಎದುರಿಸೋಣ? ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಘಟನೆಗಳನ್ನು ನೋಡ್ತಾ ಇರ್ತೇವೆ. ಎಕ್ಸಾಮ್ನ ಭಯದಿಂದಲೇ ಕೆಲವೊಂದು ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂಥ ವಿಚಾರಗಳಿರ್ಬೋದು. ಆಮೇಲೆ ಎಕ್ಸಾಮ್ನ ಫಲಿತಾಂಶ ಬಂದ ನಂತರ ಅದನ್ನು ಒಂದು ಏನೋ ಒಂದು ಫೇಲ್ ಆಗಿದ್ರೆ ಅದನ್ನು ಒಂದು ಎದುರಿಸಲಾರದೆ ಜೀವಕ್ಕೆ ಅಪಾಯ ಮಾಡಿಕೊಳ್ಳುವಂತಹ ಸಾಕಷ್ಟು ಪ್ರಕರಣಗಳನ್ನು ನಾವು ಪ್ರತಿ ವರ್ಷ ನೋಡ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಅಂದರೆ ಇಂಥದನ್ನೆಲ್ಲ ತಡೆಗಟ್ಟೋದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಮಕ್ಕಳು ಅನ್ನುವಂಥದ್ದು? ಈಗ ಮೊದಲನೇದಾಗಿ ಹೇಳೋದೇನಂತ ಹೇಳಿದರೆ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅದೇ ದಿನದಿಂದ ಓದಲಿಕ್ಕೆ ಶುರು ಮಾಡಬೇಕು. ಅಂದಂದು ಏನು ಪಾಠ ಆಗ್ತದೆ ಅದನ್ನು ಅಂದಂದೇ ಓದಬೇಕು ಅವರು. ಆದರೆ ಎಷ್ಟೊಂದು ಸಲ ಮಕ್ಕಳು ಅದನ್ನು ಮಾಡೋದಿಲ್ಲ. ಕೊನೆಯ ಗಳಿಗೆಯಲ್ಲಿ ಓದಲಿಕ್ಕೆ, ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದ್ತಾರೆ. ಇವತ್ತು ನಾನು ಒಂದು ದಿನ ಪ್ರಿಪೇರ್ ಮಾಡಿದರೆ ಸಾಕಾಗ್ತದೆ ಅಂತ ಯೋಚನೆ ಮಾಡ್ತಾರೆ. ಅದರಲ್ಲಿ ಎಕ್ಸಾಮ್ ಹಾಲಿಗೆ ಹೋದ ನಂತರ ಗೊತ್ತಾಗ್ತದೆ ನಾನು ಓದಿದ್ದೆಲ್ಲ ಮರ್ತು ಹೋಗಿದೆ, ಒಂದು ನಿದ್ದೆ ಬಿಟ್ಟ ಕಾರಣ ಇರ್ಬೋದು. ಆಮೇಲೆ ಅವರಿಗೆ ಆರೋಗ್ಯ ಹಾಳಾಗ್ತದೆ. ಸೊ ಇದನ್ನೆಲ್ಲ ತಪ್ಪಿಸಲಿಕ್ಕೆ ಮೊದಲನೇ ದಿನದಿಂದ ಅವರು ಓದಲಿಕ್ಕೆ ಶುರು ಮಾಡಬೇಕಾಗ್ತದೆ. ಆದರೆ ಈಗ ಎಕ್ಸಾಮ್ ಹತ್ತಿರ ಬರ್ತಾ ಇರೋದ್ರಿಂದ ಯಾವ ರೀತಿ ಓದಬೇಕು, ಈಗ ಮಕ್ಕಳು ಓದ್ತಾ ಇರುವಾಗ ಎಷ್ಟೊಂದು ಮಕ್ಕಳು ನನ್ನ ಹತ್ರ ಬರ್ತಾರೆ, ನಮಗೆ ಹೇಗೆ ಓದಬೇಕು ಅಂತ ಗೊತ್ತಾಗೋದಿಲ್ಲ, ನಾವು ಓದಿದ್ದು ಮರ್ತು ಹೋಗ್ತದೆ, ನೆನಪಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ, ಲಾಸ್ಟ್ ಮಿನಿಟಲ್ಲಿ ಇಡೀ ಪುಸ್ತಕ ಓದಲಿಕ್ಕಾಗೋದಿಲ್ಲ. ಸೊ ಇಂಥದಕ್ಕೆ ಈಗ ಇವತ್ತು ಮಕ್ಕಳು ಓದ್ತಾ ಇದ್ರೆ ಈ ಓದಿದ ಒಂದು ಚಾಪ್ಟರ್ ಏನಿರ್ತದೆ ಅದನ್ನು ಅವರು ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಓದುವಾಗ ಆ ಪಾಯಿಂಟ್ಸನ್ನು ರಿವೈಸ್ ಮಾಡಿ ಮತ್ತೆ ಎರಡನೇ ಚಾಪ್ಟರ್ಗೆ ಹೋದರೆ ಅದನ್ನು ಕೂಡ ಪಾಯಿಂಟ್ಸ್ ಮಾಡಿಟ್ರೆ ಮೂರನೇ ದಿನ ಫಸ್ಟ್ ಡೇದು ಸೆಕೆಂಡ್ ಡೇದು ಪಾಯಿಂಟ್ಸನ್ನು ಓದಿ ಮೂರನೇ ದಿನ ಮೂರನೇ ಚಾಪ್ಟರ್ನ ಅವರು ಓದ್ಬೋದು. ಆಗ ಒಂದು ವಿದ್ಯಾರ್ಥಿ ಒಂದೊಂದು ಚಾಪ್ಟರ್ನ ಮೂರು ಸಲ ರಿವೈಸ್ ಮಾಡಿದಾಗೆ ಆಗ್ತದೆ. ಸೊ ಇದು ಸುಲಭ ಆಗ್ತದೆ. ಮತ್ತು ಅವರು ಎಕ್ಸಾಮ್ ದಿನ ಹೋಗುವಾಗ ಈ ಪಾಯಿಂಟ್ಸ್ಗಳನ್ನೇ ಒಂದು ಸಲ ಗ್ಲಾನ್ಸ್ ಮಾಡಿದರೆ ಸಾಕಾಗ್ತದೆ. ಇಡೀ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಪೇಜ್ಗಳನ್ನು ತಿರುಗಿಸುವ ಬದಲು ಈ ಪಾಯಿಂಟ್ಸ್ಗಳನ್ನು ಓದಿದರೆ ಅವರಿಗೆ ಸಾಧ್ಯ ಆಗ್ತದೆ. ಒಂದು. ಎರಡನೇದು ಏನಂತ ಹೇಳಿದರೆ, ಎಲ್ಲೆಲ್ಲಿ ಮಕ್ಕಳಿಗೆ ಈಗ ಹೇಳುವಂಥದ್ದವರು ನನಗೆ ಓದಿದ್ದು ನೆನ್ಪುಳಿಯುವುದಿಲ್ಲ, ನನಗೆ ಈ ಪ್ಯಾರಾ ಓದುವಾಗ ಇನ್ನೊಂದು ಪ್ಯಾರಾ ಮರ್ತು ಹೋಗ್ತದೆ. ಸೊ ಎಲ್ಲೆಲ್ಲಿ ಪ್ಯಾರಾದಲ್ಲಿ ಅವರಿಗೆ ಕ್ಯಾಚಿ ವರ್ಡ್ಸ್ ಅಂತ ಹೇಳ್ತೇವೆ ನಾವು, ಅವ್ರಿಗೆ ಇಷ್ಟವಾಗಿದೆ ಅದನ್ನು ಅವರು ಮಾರ್ಕ್ ಮಾಡಿಕೊಳ್ಳಿ. ಮಾರ್ಕ್ ಮಾಡಿದಾಗ ಆ ಶಬ್ದಗಳನ್ನು ಅವರು ನೆನಪಿಟ್ಕೊಂಡು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿದರೆ ಆಗ ಅವರಿಗೆ ಇಡೀ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಇಡೀ ಚಾಪ್ಟರ್ ನೆನಪು ಬರಲಿಕ್ಕೆ ಸಾಧ್ಯತೆ. ಇದೆಲ್ಲ ಕೆಲವು ಟಿಪ್ಸ್ಗಳನ್ನು ಅವರು ಫಾಲೋ ಮಾಡಬಹುದು. ಒಂದು. ಎರಡನೇದಾಗಿ ಏನಂತ ಹೇಳಿದರೆ, ಯಾವಾಗ ಓದಬೇಕು ಮಕ್ಕಳಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ತಪ್ಪು ಕಲ್ಪನೆ ಇದೆ. ಏನಂತ ಹೇಳಿದರೆ, ನಾನು ಈ ಹೆತ್ತವರಲ್ಲಿ ಕೂಡ ಇದೆ, ನನ್ನ ಮಗು ಒಂದು ಕಡೆಯಲ್ಲಿ ಕೂತ್ಕೊಂಡು ಓದಲಿಕ್ಕೆ ಶುರು ಮಾಡಿದರೆ ಏಳಲೇಬಾರ್ದು, ಗಂಟೆಗಟ್ಟಲೆ ಕೂತ್ಕೊಂಡು ಓದಬೇಕು, ಆಗ ನನಗೆ ಸಮಾಧಾನ ಅನ್ನುವಂಥದ್ದು ಇಲ್ಲ. ಮಕ್ಕಳಿಗೆ ಓದಲಿಕ್ಕಿರುವಂಥ ಕೆಪಾಸಿಟಿ 1 ಗಂಟೆ ಜಾಸ್ತಿ ಅಂತ ಹೇಳಿದರೆ ಅವರು ಓದಿ ತಲೆಯಲ್ಲಿ ಅರಗಿಸ್ಕೊಳ್ಳಿಕ್ಕೆ ಆಗುವಂಥದ್ದು. 1 ಗಂಟೆ ನಂತರ ಒಂದು ಸಣ್ಣ ಬ್ರೇಕ್ ತೊಗೊಳ್ಳಿ. ಅವರು ಬ್ರೇಕ್ ತೊಗೊಂಡ ನಂತರ ಪುನಃ ಹಿಂದೆ ಬರಬೇಕಾಗತ್ತೆ. ಬ್ರೇಕ್ ಅಂತ ಹೇಳಿದ ತಕ್ಷಣ ಕೆಲವು ಮಕ್ಕಳು ಓಡಿಯೋಗಿ TV ನೋಡುವಂಥದ್ದು, ಮೊಬೈಲ್ ಹಿಡಿಯುವಂಥದ್ದು. ಸೊ ಅದು ಯಾವುದು ಆಗಬಾರ್ದು. ಅದು ಆಗದೆ ಖಾಲಿ ಅವರು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಪುನಃ ಬಂದು ಓದಲಿಕ್ಕೆ ಕೂತ್ಕೊಳ್ಬೇಕು ಅವರು. ಸೊ ಬ್ರೇಕ್ ತಗೊಳ್ಬೇಕು. ಇನ್ನೊಂದು ಪ್ರಶ್ನೆ ಇರುವಂಥದ್ದು, ನಾನು ಯಾವಾಗ ಓದಬೇಕು, ಮಕ್ಕಳಿಗಿರುವಂಥದ್ದು ನಾನು ಯಾವಾಗ ಓದಬೇಕು ಅನ್ನೋಂಥದ್ದು ಪ್ರಶ್ನೆ ಇರ್ತದೆ ಅವ್ರಿಗೆ. ಯಾವಾಗ ನಿದ್ದೆ ಮಾಡಿ ಹೇಳ್ತಾರೆ ಅದಾಕ್ಷಣ ಓದಲಿಕ್ಕೆ ಶುರು ಮಾಡಿದರೆ ತುಂಬ ಮನಸ್ಸು ಫ್ರೆಶ್ ಇರ್ತದೆ. ಆಗ ಅವರು ಓದಲಿಕ್ಕೆ ಕೂತ್ಕೊಂಡ್ರೆ ಎಲ್ಲ ಓದಿದ್ದೆಲ್ಲ ಅವ್ರ ಮನಸ್ಸಲ್ಲಿ ಉಳಿತದೆ. ಇದು ತುಂಬ ಒಳ್ಳೆಯ ಇದು. ಬೆಳಗಿನ ಜಾವ. ಸೊ ಅದು ಪುನಃ ಇನ್ನೊಂದು, ಕೆಲವು ಮಕ್ಕಳು ಏನು ಮಾಡ್ತಾರೆ, ನನಗೆ 4 ಗಂಟೆಗೆ ಎದ್ದು ಓದಿದರೆ ಅರ್ಥ ಆಗೋದಿಲ್ಲ. ಓಕೆ, ಕೆಲವು ಮಕ್ಕಳು
2 ಗಂಟೆಗೆ ಎದ್ದು ಓದ್ತಾರೆ, ಅಥವಾ ಕೆಲವು ಮಕ್ಕಳು ರಾತ್ರಿ 2 ಗಂಟೆ ತನಕ ಓದ್ತಾರೆ. ಸೊ ನಾವು ಫ್ರೆಶ್ ಆಗಿ ಅವ್ರು ಯಾವಾಗ ಎದ್ದು ಬರ್ತಾರೆ, ಆಗ ಅವರು ಓದಲಿಕ್ಕೆ ಕೂತ್ಕೊಂಡ್ರೆ ಮನಸ್ಸಲ್ಲಿ ಕೂತ್ಕೊಳ್ತದೆ. ಎಸ್ ಈಗ ನೀವು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರೆ, ಈಗ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಹಲವಾರು ಹೆತ್ತವರಿಗೆ ಅನಿಸ್ಬೋದು, ಇಲ್ಲ ನನ್ನ ಮಗನಿಗೂ ನಾನು ಸ್ವಲ್ಪ ಇಂಥ ಒಂದು ಮಾರ್ಗದರ್ಶನವನ್ನು ಕೊಡಬೇಕು, ಒಂದು ಆಪ್ತ ಸಲಹೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಅವರಿಗೆ ಇದ್ದಂತಹ ಪ್ರಶ್ನೆಗಳಿಗೆ ಅಂಥ ಸಂದರ್ಭದಲ್ಲಿ ಉತ್ತರವನ್ನು ಪಡೆದುಕೊಳ್ಳಲಿಕ್ಕೆ ಅವರು ಏನು ಮಾಡಬೇಕು, ಅಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಮೇಡಮ್? ಈಗ ಮಂಗಳೂರಲ್ಲಿ ಅನೇಕ ಕೆರಿಯರ್ ಕೌನ್ಸಿಲರ್ಸ್ ಅಂತ ಇರ್ತಾರೆ, ಅವರನ್ನು ಅಪ್ರೋಚ್ ಮಾಡ್ಬೋದು. ಆದ್ರೆ ಈಗ ವಿಕಾಸ್ ಕಾಲೇಜಿಗೆ ಬಂದ್ರೆ, ಮೇರಿಲಲ್ಲಿರುವಂತಹ ವಿಕಾಸ್ ಕಾಲೇಜಿಗೆ ಬಂದ್ರೆ ಖಂಡಿತವಾಗಿ ನಮ್ಮಲ್ಲಿ ಒಂದು ಟೀಮ್ ಇದೆ. ನಾವು ಯಾರು ಕೂಡ ಅವರನ್ನ ಗೈಡ್ ಮಾಡ್ತೇವೆ, ಯಾವ ಸ್ಟ್ರೀಮಿಗೆ ಹೋಗ್ಬೇಕು, ಯಾವ ರೀತಿ ಓದ್ಬೇಕು, ಇದನ್ನೆಲ್ಲ ನಾವು ಮಾಡ್ತೇವೆ. ಈಗ ನಮ್ದು ಚೇರ್ಮನ್ ಜೆ ಕೃಷ್ಣ ಪಾಲೆಮಾರ್, ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಚೇರ್ಮನ್ ಅವರು ತುಂಬಾ ಸಪೋರ್ಟಿವ್ ಆಗಿ ನಮಗೆ ಇದ್ದಾರೆ. ಸೊ ಅವರು ಎಲ್ಲಾ ಇಡೀ ಕರ್ನಾಟಕದ ಮಕ್ಕಳು, ದೇಶದ ಮಕ್ಕಳು ಯಾರೇ ನಮ್ಮಲ್ಲಿ ಬಂದರೂ ಕೂಡ ಅವರನ್ನ ನಿರಾಶೆ ಆಗದ ಇರುವ ರೀತಿಯಲ್ಲಿ ನಮ್ಮಲ್ಲಿ ವಿಕಾಸ್ ಕಾಲೇಜ್ ನಡೀತಾ ಇದೆ. ಅವ್ರಿಗೆ ಏನು ಕೋಚಿಂಗ್ ಬೇಕು ಅದನ್ನು ಕೊಡ್ತೇವೆ, ಯಾವ ಕರಿಯರ್ ಗೈಡೆನ್ಸ್ ಬೇಕು ಅವ್ರಿಗೆ ಕೊಡ್ತೇವೆ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಅನ್ನು ನಾವು ಮಾಡ್ತೇವೆ. ಅವರಿಗೆ ಯಾವ ಸ್ಟ್ರೀಮಿಗೆ ಹೋಗಬೇಕು ಅನ್ನೋದನ್ನ ಇದು ಮಾಡಲಿಕ್ಕೆ ಕೂಡ ಅವರು ತುಂಬಾ ಕೃಷ್ಣ ಜೆ ಪಾಲೆಮಾರ್ ಅವರು ತುಂಬಾ ನಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಒಂದು ಮತ್ತೆ ಈಗ ಯಾರಾದರೂ SLC ಎಕ್ಸಾಮ್ ಬರೆಯುವ ಮಕ್ಕಳಿದ್ರೆ ನಮ್ಮಲ್ಲಿ ಒಂದು ಕ್ವಶನ್ ಬ್ಯಾಂಕ್ ಅಂತ ನಾವು ಮಾಡಿದ್ದೇವೆ. ಯಾವುದಾದ್ರೂ ಒಂದು ಮಗು ಪಡ್ಕೊಳ್ಳುವಂತಹ ಪರ್ಸಂಟೇಜ್ಗಿಂತ 15% ಎಕ್ಸ್ಟ್ರಾ ಪಡ್ಕೊಳ್ಬೇಕು ಅನ್ನುವಂತಹ ಆಸೆ ಇರುವವರು ಅಥವಾ ಆಲೋಚನೆ ಇರುವವರು, ಗುರಿ ಇರುವವರು ಖಂಡಿತವಾಗಿ ಬಂದು ವಿಕಾಸ್ ಕಾಲೇಜನ್ನು ಅಪ್ರೋಚ್ ಮಾಡ್ಬೋದು. ಅವರು ನಮ್ಮಲ್ಲಿ ಒಂದೊಂದು ಸಬ್ಜೆಕ್ಟಿಗೆ 5 ಸೆಟ್ ಆಫ್ ಪೇಪರನ್ನು ನಾವು ಮಾಡಿದ್ದೇವೆ. ಸ್ಟೇಟ್, CBSE, ICSE ಅಂತ ಹೇಳಿಕೊಂಡು ಬೇರೆ ಬೇರೆ ಸೆಟ್ ಮಾಡಿದ್ದೇವೆ. ಯಾವುದೇ ವಿದ್ಯಾರ್ಥಿ ಬಂದು ನಮ್ಮಲ್ಲಿ ಕೇಳಿ ಆ ಕ್ವಶನ್ ಬ್ಯಾಂಕನ್ನು ಪಡ್ಕೊಂಡು ಹೋಗ್ಬೋದು. ನಾವು ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ, ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಕಾಲೇಜ್ ವತಿಯಿಂದ. ಅದನ್ನು ಕೂಡ ನಮ್ಮ ಚೇರ್ಮನ್ ಅವರು ಹೇಳಿದ್ದಾರೆ, ಇದನ್ನು ಫ್ರೀಯಾಗಿ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿ, ಸೊ ಎಲ್ಲ ಮಕ್ಕಳು ಓದಲಿ, ಗುರಿ ಸಾಧಿಸಲಿ ಅನ್ನುವಂಥ ಒಂದು ಅವರ ಹಂಬಲ. ಅದರಿಂದಾಗಿ ಎಲ್ಲ ಮಕ್ಕಳಿಗೆ ನಾವು ಅದನ್ನು ಫ್ರೀಯಾಗಿ ನಾವು ಕೊಡ್ತೇವೆ. ಯಾರು ಬೇಕಾದರೂ ನಮ್ಮಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವಿರ್ತೇವೆ, ಆದಿತ್ಯವಾರಗಳಲ್ಲಿ ಕೂಡ ನಾವು ಕಾಲೇಜಲ್ಲಿ ಇರ್ತೇವೆ. ಯಾರಾದರೂ ಬಂದು ನಮ್ಮನ್ನು ಅಪ್ರೋಚ್ ಮಾಡಬಹುದು. ನಾವು ಇಂಡಿವಿಜುವಲ್ ಕೌನ್ಸಿಲಿಂಗ್ ಕೂಡ ಅಲ್ಲಿ ಮಾಡ್ತೇವೆ. ಹೇಗೆ ಓದಬೇಕು, ಏನ್ ಮಾಡಬೇಕು, ಇದನ್ನು ಕೂಡ ನಾವು ಇಂಡಿವಿಜುವಲ್ ಆಗಿ ಅಲ್ಲಿ ನಾವು ಹೇಳಿಕೊಡ್ತೇವೆ. ವಿದ್ಯಾರ್ಥಿಗಳ ಒಟ್ಟಾರೆ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಒಂದು ವಾತಾವರಣವನ್ನು ಅಲ್ಲಿ ಒದಗಿಸಿಕೊಟ್ಟಿದ್ದೀರಿ ಅನ್ನುವಂಥದ್ದು. ಇನ್ನು ಸಾಮಾನ್ಯವಾಗಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಈ ಒಂದು ವಿದ್ಯಾರ್ಥಿಗಳ ಹೆತ್ತವರ ಪಾತ್ರ ಈ ಒಂದು ಪರೀಕ್ಷೆಗಳ ಸಂದರ್ಭದಲ್ಲಿ ಮುಖ್ಯ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಗಮನಿಸ್ತಾ ಇರ್ತೇವೆ, ವಿದ್ಯಾರ್ಥಿಗಳಿಗೆ ಯಾವಾಗ ನೋಡಿದ್ರು ಓದು 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 ಅನ್ನುವಂಥ ಒಂದು ಒತ್ತಡವನ್ನು ಹಾಕ್ತಾ ಇರುವಂಥದ್ದು, ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು, ಇಲ್ಲ ಅದು ಸರಿಯಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾನಸಿಕ ಒತ್ತಡ ಬೀಳ್ತದೆ ಅನ್ನುವಂಥದ್ದು. ಈಗ ತಾವು ಹಲವಾರು ವರ್ಷಗಳಿಂದ ಒಂದು ಆಪ್ತ ಸಮಾಲೋಚಕಿಯಾಗಿ ಕೂಡ ಕೆಲಸವನ್ನ ಮಾಡಿದಂಥ ಅನುಭವವನ್ನು ಹೊಂದಿರುವವರು, ಏನು ಹೇಳ್ತೀರಿ ಮೇಡಮ್? ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಿದ್ರೆ, ವಿದ್ಯಾರ್ಥಿಗಳ ಹೆತ್ತವರಿಗೆ ಒಂದು ಕಿವಿ ಮಾತನ್ನ ಹೇಳೋದಿದ್ರೆ. ಈಗ ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಮಕ್ಕಳು ಇಡೀ ದಿನ ಕೂತ್ಕೊಂಡು ಓದಬೇಕು ಅನ್ನುವಂಥದ್ದು ಹೆತ್ತವರಲ್ಲಿ ಒಂದು ಆಸೆ ಇರ್ತದೆ. ಸೊ ಅದು ಮೊದಲನೇದಾಗಿ ತಪ್ಪು. ಸೊ ಮಕ್ಕಳಿಗೆ ಟೈಮ್ ಕೊಡಿ, ಬ್ರೇಕ್ ಕೊಡಿ. ಮತ್ತು ಇನ್ನೊಂದು, ಎಷ್ಟೊಂದು ಸಂದರ್ಭಗಳಲ್ಲಿ ಹೆತ್ತವರು ಏನು ಹೇಳ್ತಾರೆ, ನನ್ನ ಮಗ ಓದೋದಿಲ್ಲ, ನನ್ನ ಮಗಳು ಓದೋದಿಲ್ಲ, ಇಡೀ ದಿನ TV ನೋಡ್ತಾರೆ, ನಾವು ಸಂಜೆ ಕೂತ್ಕೊಂಡಿರುವಾಗ TV ನೋಡ್ತಾರೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಮಕ್ಕಳನ್ನು ಓದಲಿಕ್ಕೆ ಬಿಟ್ಟಾಗ ನಾವೇನು ಮಾಡ್ತೇವೆ ಹೆತ್ತವರು? ನಾವು TV ನೋಡ್ತಾ ಇರ್ತೇವೆ ಅಥವಾ ನಾವು ಇನ್ನೇನೋ ಮಾಡ್ತಾ ಇರ್ತೇವೆ. ನಾವು ಯಾವತ್ತಾದರೂ ಆ ಮಕ್ಕಳು ಓದುವಾಗ ಅವ್ರ ಜೊತೆಯಲ್ಲಿ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ನಾವು ಕೂತಿದ್ದೇವೆ, ಅಥವಾ ಅವ್ರು ಓದುವಾಗ ಅವ್ರ ಜೊತೆಯಲ್ಲಿ ಕೂತಿದ್ದೇವೆ, ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೇವೆ. ಸೊ ಹೆತ್ತವರು ನಾವು ಗಮನದಲ್ಲಿ ಇಡಬೇಕು ಏನಂತ ಹೇಳಿದ್ರೆ, ಅವರಿಗೆ ಒಂದಷ್ಟು ಬೆಂಬಲವಾಗಿ ನಿಲ್ವ, ನಾವು ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಪ್ರೊವೈಡ್ ಮಾಡುವ, ನಾವು ಅವರಿಗೆ ಅವ್ರ ಜೊತೆ. ಖಂಡಿತ ಎಷ್ಟೊಂದು ಹೆತ್ತವರು ಹೇಳುವಂಥ ಮಾತಿದೆ, ನನ್ನ ಹತ್ರವೇ ಹೇಳಿದ್ದಾರೆ, ಅವರು ಓದೋದು ನಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗಬೇಕಾಗಿಲ್ಲ, ಆದರೆ ನಮ್ಮಲ್ಲಿನ ಪ್ರೆಸೆನ್ಸ್ ಇದೆ ಅಲ್ಲ, ಅವ್ರ ಮಕ್ಕಳಿಗೆ ತುಂಬ ಒಂದು ಸಪೋರ್ಟ್ ಕೊಡ್ತದೆ. ಸೊ ಅದನ್ನು ನಾವು ಅವರಿಗೆ ಮಾಡಬಹುದು, ಒಂದು ಹೆತ್ತವರಾಗಿ. ಎರಡನೇದಂತಂದರೆ, ಮನೆಯಲ್ಲಿ ಓದುವಂತಹ ವಾತಾವರಣವನ್ನು ನಿರ್ಮಿಸಿಕೊಡಿ. ತುಂಬ ಬೆಳಿಗ್ಗೆ ಮಕ್ಕಳು ಎದ್ದು ಓದಲಿಕ್ಕೆ ಬರುವಾಗಲೇ ಅಥವಾ ಓದ್ತಾ ಇರುವಾಗಲೇ ಮನೆಯಲ್ಲಿ ಗಲಾಟೆ ಆಗುವಂಥದ್ದು, ಜಗಳ ಮಾಡುವಂಥದ್ದು, ದೊಡ್ಡ ರೀತಿಯ ಮ್ಯೂಸಿಕ್ಗಳನ್ನು ಹಾಕುವಂಥದ್ದು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಲಿ, ಮೊದಲು ಧ್ಯಾನ ಮಾಡಿ ಮತ್ತೆ ಅವರ ದಿನನಿತ್ಯದ ಚಟುವಟಿಕೆಯನ್ನು ಶುರು ಮಾಡಲಿ ಅವರು. ಆವಾಗ ಅವರಿಗೆ ಮನಸ್ಸು ತುಂಬ ಉಲ್ಲಾಸವಾಗಿರ್ತದೆ. ಇವನ್ ಮನೆಯಲ್ಲಿ ಅಂತಹ ಒಂದು ವಾತಾವರಣವನ್ನು ನಿರ್ಮಿಸಿ, ಯಾವುದಾದ್ರೂ ಒಂದು ಶಾಂತಿಯುತವಾದಂತಹ ಮಂತ್ರ ಇರ್ಬೋದು ಅಥವಾ ಏನನ್ನಾದರೂ ಮನೆಯಲ್ಲಿ ಹಾಕಿ, ಇದು ಮಕ್ಕಳ ಮನಸ್ಸು ಇನ್ನೂ ಕೂಡ ಪ್ರಫುಲ್ಲವಾಗಿರಲಿಕ್ಕೆ ಸಾಧ್ಯತೆ ಇದೆ. ಸೊ ಒಂದು ವಾತಾವರಣವನ್ನು ನಿರ್ಮಿಸಿಕೊಡುವಂಥದ್ದು ಹೆತ್ತವರಾಗಿ ನಮ್ಮ ಕೈಯಲ್ಲಿ ಇರ್ತದೆ. ಎರಡನೇದು, ಇನ್ನು ಹೆತ್ತವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನನ್ನ ಮಕ್ಕಳು ಹೆಚ್ಚಾಗಿ ಮೊಬೈಲಲ್ಲಿರ್ತಾರೆ, ದೊಡ್ಡ ಸಮಸ್ಯೆ ಇರುವಂಥದ್ದು ಮೊಬೈಲಲ್ಲಿರುವಂಥದ್ದು. ಈಗ ನಾವು ಹೆತ್ತವರಾಗಿ ಮಕ್ಕಳಿಗೆ ಹೇಳಿಕೊಡ್ಬೇಕಾಗತ್ತೆ,
ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದರ ಬಗ್ಗೆ ನಾವು ಹೇಳಿಕೊಡ್ಬೇಕಾಗತ್ತೆ ಮಕ್ಕಳಿಗೆ. ನೀನು ಅದನ್ನು ಮಾಡಬೇಡ ಅಂತ ಹೇಳಿದರೆ ಆ ಮಗು ನಾನು ಮಾಡಿಯೇ ತೀರ್ತೇನೆ ಅಂತ ಹೇಳ್ತದೆ. ಅದರ ಬದಲಿಗೆ ಯಾಕೆ ಮಾಡಬಾರ್ದು ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ನಾವೇನು ಮಾಡ್ತೇವೆ, ದೊಡ್ಡವರು ಹಿರಿಯರು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಯಾಕೆ ಮಾಡಬೇಡ ಅನ್ನೋದನ್ನು ಹೇಳೋದಿಲ್ಲ, ನೀನು ಮಾಡಬೇಡ ಅಂತ ಮಾತ್ರ ಹೇಳುವಂಥದ್ದು. ಸೊ ಅದರ ಬದಲಿಗೆ ಯಾಕೆ ಮಾಡಿದರೆ ಏನು ತೊಂದರೆಗಳಾಗತ್ತೆ, ಮಾಡಿದರೆ ಏನು ಉಪಯೋಗಗಳಾಗತ್ತೆ, ಇದನ್ನು ಬಿಡಿಸಿ ಕಾರಣಗಳನ್ನು ಕೊಟ್ಟರೆ ಮಗು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ನಾವು ಮೊದಲನೇದಾಗಿ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳು ಕೂಡ ಈಗ ಪರೀಕ್ಷೆ ಹತ್ತಿರ ಇಲ್ಲದಿದ್ರೂ ಕೂಡ ಈ ಮೊಬೈಲ್ಗಳಿಂದ ಇಂಟರ್ನೆಟ್ಗಳಿಂದ ದೂರ ಇರೋದು ಒಳ್ಳೆಯದು, ಏನು ಗ್ಯಾಜೆಟ್ಸ್ಗಳಿಂದ ದೂರ ಇರೋದು ಒಳ್ಳೆಯದು. ಆದರೆ ಎಕ್ಸಾಮ್ ಹತ್ತಿರ ಬಂದಾಗ ಖಂಡಿತವಾಗಿ ಯಾವುದೇ ಗ್ಯಾಜೆಟ್ಸ್ಗಳವರನ್ನು ಉಪಯೋಗ ಮಾಡೋದು ಬೇಡ. ಮೈಂಡನ್ನು ತುಂಬ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಇದು. ಅದರಿಂದ ಮೊಬೈಲ್ಸ್ಗಳು, ಸೋಷಿಯಲ್ ನೆಟ್ವರ್ಕಿಂಗ್ ಅದು ಯಾವುದೂ ಇಲ್ಲದೆ ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ತುಂಬ ಒಳ್ಳೆಯದು ಅನ್ನುವಂಥದ್ದು. ಮೇಡಮ್, ನಾನು ನಿಮ್ಮ ಹತ್ರ ಮತ್ತೊಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇರುವಂತಹ ಮಾತು, ಇಂದಿನ ಶಿಕ್ಷಣದಲ್ಲಿ ಮೌಲ್ಯಗಳನ್ನು ಕಲಿಸಿಕೊಡ್ತಾ ಇಲ್ಲ. ಮಕ್ಕಳು ಕೇವಲ ಒಂದು ಸಿಲೆಬಸ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಕಲ್ತ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಹೊರತು ಒಂದು ಜೀವನವನ್ನು ಎದುರಿಸುವಂತಹ ಒಂದು ಅವರಲ್ಲಿ ಒಂದು ಕೌಶಲ್ಯಗಳಾಗಲಿ ಸಾಮರ್ಥ್ಯಗಳಾಗಲಿ ಇಲ್ಲ ಅನ್ನುವಂಥದ್ದು. ಏನು ಹೇಳ್ತೀರಿ ಈ ಒಂದು ಮಾತಿನ ಬಗ್ಗೆ? ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ ಮಕ್ಕಳು ಓದುವುದರ ಜೊತೆಗೆ ಜೀವನ ಮೌಲ್ಯವನ್ನು ಕಲಿಸಿಕೊಡುವಂಥದ್ದು ತುಂಬ ಅಗತ್ಯ ಇದೆ. ಸೊ ನೀವು ಹೇಳಿದ ಹಾಗೆ ಖಂಡಿತವಾಗಿ ನಾವು ಜೀವನ ಮೌಲ್ಯವನ್ನು ತುಂಬ ಕಡಿಮೆಯಾಗಿ ನೋಡ್ತಾ ಇದ್ದೇವೆ. ಮಗುವಿಗೆ ಬದುಕಿನ ರೀತಿ ಗೊತ್ತಿಲ್ಲ ಅವರಿಗೆ. ಸೊ ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ನಾವು ವಿಕಾಸ್ ಕಾಲೇಜಲ್ಲಿ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ನಮ್ಮಲ್ಲಿ. ಈಗ ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದ ದೇಶಗಳ ಬೇರೆ ಬೇರೆ ಮೂಲೆಗಳಿಂದ ನಮ್ಮಲ್ಲಿ ಬಂದು ನಿಂತು ಓದ್ತಾರೆ. ಈಗ ಅಂತಹ ಮಕ್ಕಳಿಗೆ ಹೆತ್ತವರು ಹತ್ತಿರ ಇರುವುದಿಲ್ಲ, ಆದರೆ ಜೀವನ ಮೌಲ್ಯ ಯಾರು ಹೇಳಿಕೊಡ್ತಾರೆ? ಖಂಡಿತವಾಗಿ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮಲ್ಲಿ ವಿಕಾಸಲ್ಲಿ ಹಾಸ್ಟೆಲಲ್ಲಿ ತುಂಬ ಡೆಡಿಕೇಟೆಡ್ ಆಗಿರುವಂತಹ ವಾರ್ಡನ್ಸ್ಗಳಿದ್ದಾರೆ. ಈಗ ಹುಡುಗಿಯರ ಇದರಲ್ಲಿ ಸುರೇಖಾ ಅಂತ ಇದ್ದಾರೆ, ಹುಡುಗರಲ್ಲಿ ಚೀಫ್ ವಾರ್ಡನ್ ಆಗಿ ಪ್ರಕಾಶ್ ಇದ್ದಾರೆ. ಅವರು ತುಂಬ ಒಳ್ಳೇದು ಮಾಡಿ ಮಕ್ಕಳನ್ನು ಹೇಳಿಕೊಡ್ತಾರೆ. ಎಲ್ಲ ವಾರ್ಡನ್ಸ್ಗಳು ತುಂಬ ಒಳ್ಳೇದು ಮಾಡಿ ಜೀವನ ಮೌಲ್ಯವನ್ನು ಹೇಳಿಕೊಡ್ತಾ ಇದ್ದಾರೆ. ಡಿಸಿಪ್ಲಿನನ್ನು ಕೂಡ ಅವ್ರು ಹೇಳಿಕೊಡ್ತಾ ಇದ್ದಾರೆ. ಕಾಲೇಜಿಗೆ ಬಂದಾಗ ನಮ್ಮಲ್ಲಿರುವಂತಹ ಎಲ್ಲ ಲೆಕ್ಚರರ್ ಕೂಡ ಪ್ರತಿಯೊಂದು ಮಗುವಿನ ಡಿಸಿಪ್ಲಿನ್ ನೋಡ್ತಾರೆ, ಬದುಕು ಹೇಗಿರಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಸೊ ಈಗ 18 ಮಕ್ಕಳಿಗೆ ಒಂದು ಮೆಂಟರನ್ನು ನಾವೇನು ಹಾಕಿದ್ದೇವೆ. ಸೊ ಅದರಲ್ಲಿ ಖಾಲಿ ಪಾಠ ಮಾತ್ರ ಅಲ್ಲ ನಮ್ಮಲ್ಲಿ ನಡೆಯುವಂಥದ್ದು. ಆ ಮಗು ಜೀವನದಲ್ಲಿ ಹೇಗಿರಬೇಕು, ತನ್ನ ನಡವಳಿಕೆ ಹೇಗಿರಬೇಕು, ಬಿಹೇವಿಯರ್ ಹೇಗಿರಬೇಕು, ಇದು ಎಲ್ಲವನ್ನು ಕೂಡ ಪ್ರತಿಯೊಬ್ಬ ಲೆಕ್ಚರರ್ ಕೂಡ ನಮ್ಮಲ್ಲಿ ಹೇಳಿಕೊಡ್ತಾರೆ. ಸೊ ಇದು ತುಂಬ ಅವಶ್ಯಕತೆ ಇದೆ ಅವರಿಗೆ. ಹೆತ್ತವರು ಯಾವ ಮಟ್ಟದಲ್ಲಿ ಹೇಳಿಕೊಡ್ತಾ ಇದ್ದಾರೋ ಅದೇ ಮಟ್ಟದಲ್ಲಿ ಕಾಲೇಜಿನಲ್ಲಿ ಕೂಡ ಮೌಲ್ಯಯುತ ಶಿಕ್ಷಣವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಎಸ್ 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 ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ಜನಮನ ಸಂಚಿಕೆ ವಿಶೇಷ ಶಿಕ್ಷಣ ಮಾರ್ಗದರ್ಶಿ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.